ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಹೊಸ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ಮ ಹೊಸ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆನ ಡೈಲಿ ನೋಡ್ತಾ ಇರ್ತೀರ. ಹಾಗೆ ಇವತ್ತು ಸ್ಪೆಷಲ್ ಗೆಸ್ಟ್ ನಮ್ಮ ಜೊತೆ ಕಲಾವತಿ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿಮ್ಮ ಹೆಸರಲ್ಲಿ ಕಲಾವತಿ ಅಂತಿದೆ, ಏನು ಕಲೆಯಲ್ಲಿ ನೀವು ಪರಿಣಿತರಿದ್ದೀರಾ? ಅಡುಗೆಯಲ್ಲೆಲ್ಲ ಅಡುಗೆ ಮಾಡೋದ್ರಲ್ಲಿ ಕೂಡ ಅದೊಂದು ಕಲೆ ಅಲ್ಲ? ಹೌದು. ಓಕೆ, ನೀವು ಎಲ್ಲಿಂದ ಬರ್ತಿದ್ದೀರಾ? ನಾನು ಹಳೆ ಅಂಗಡಿಯಿಂದ ಸೀದಾ ನಮ್ಮ ರುಚಿ ಅಡುಗೆ ಮನೆ ಬಂದಿದ್ದೀರಲ್ಲ. ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಿ ಇವತ್ತು? ನಾನು ಎಗ್ ಕಬಾಬ್ ಮಾಡ್ತಾ ಇದ್ದೇನೆ. ಎಗ್ ಕಬಾಬ್, ಮತ್ತೊಂದು ಎಗ್ 65 ಮಾಡ್ತಿದ್ದೇನೆ. 65? ಅದೇಂತು 65 75 ಆಗಿಲ್ಲ ಉಂಟಾ? ಇಲ್ಲ 65. ಓಕೆ, ಅದನ್ನ ಏನು ಅಂತ ಆಮೇಲೆ ನೋಡುವಲ್ಲ. ಓಕೆ, ಎರಡನ್ನು ಮಾಡೋಕೆ ಅಡುಗೆ ರೂಮಿಗೆ ಹೋಗುವ. ಆಯ್ತು, ಹೋಗುವ. ಎಸ್ ಮ್ಯಾಮ್, ಅಡುಗೆ ಮನೆ ಬಂದೈತು. ಇವಾಗ ಅಡುಗೆ ಮಾಡೋದಿಲ್ಲ. ಯಾವ್ದು ಮಾಡು ಫಸ್ಟಿಗೆ? ನಾನು ಎಗ್ ಕಬಾಬ್ ಮಾಡ್ತೇನೆ. ಎಗ್ ಕಬಾಬ್ ಅಲ್ಲ? ಓಕೆ, ಸ್ಟಾರ್ಟ್ ಮಾಡುವ. ನನಗೆ ಖಾರ ಪುಡಿ ಬೇಕು ಒಂಚೂರು. ಓಕೆ, ಫಸ್ಟಿಗೆ ಖಾರದ ಪುಡಿ ಬೇಕಲ್ಲ? ರುಚಿಗೆ ತಕ್ಕ ಉಪ್ಪು. ಕಾರ್ನ್ಫ್ಲವರ್ ಹಾಕ್ತಿದ್ದೇನೆ. ಒಂದೂವರೆ ಸಾಕು. ಎಗ್ ಬೋಂಡಕ್ಕೂ ಕಬಾಬ್ಗೂ ಏನಾದರೂ ಡಿಫರೆನ್ಸ್ ಉಂಟಾ? ಇಲ್ಲ, ಉಂಟು. ಬೋಂಡವೇ ಬೇರೆ, ಅದು ಕಡಲೆ ಹಿಟ್ಟಿಂದ ಮಾಡ್ತಾರೆ. ಬೋಂಡ ಇದು ಮೈದಾ ಹಾಕ್ತಿದ್ದೇನೆ. 1.5 ಸ್ಪೂನ್ ಹಾಕ್ತಿದ್ದೇನೆ. ನಾವು ಅದು ಕಾರ್ನ್ಫ್ಲವರ್ಸ್ ಅಂತ 1.5, ಮೈದಾ ಕೂಡ 1.5 ಸ್ಪೂನ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ? ಹೌದು, ಇದೊಂದು ಸ್ವಲ್ಪವೇ ಸಾಕು. ಆಮೇಲೆ ಜೀರಾ ಪೌಡ್ರು ಬೇಕಾ? ಓಕೆ, ತಗೊಳ್ಳಿ. ಧನಿಯಾ, ಜೀರಾ. ಕೊತ್ತಂಬರಿ ಅಲ್ಲ? ಧನಿಯಾ ಪುಡಿ, ಕೊತ್ತಂಬರಿ ಎಷ್ಟು? 1 ಸ್ಪೂನ್. ಅಷ್ಟು ಬೇಡ, ಸ್ವಲ್ಪ ಹಾಕಿ. ಸಾಕು ಹಾಕಿ. ಜೀರಾ ಪೌಡ್ರು. ಓಕೆ, ಜೀರಿಗೆ ಒಂದು ಸ್ವಲ್ಪ ಸಾಕು, 1/4. ಸಾಕು. ಆಮೇಲೆ ಗರಂ ಮಸಾಲ. ಗರಂ ಮಸಾಲ ಪುಡಿ ಇದು ಎಷ್ಟು? ಅರ್ಧ ಸ್ಪೂನ್ ಹಾಕಿ. ಸಾಕು. ಆಮೇಲೆ ಪೆಪ್ಪರ್ ಬೇಕಲ್ಲ? ಪೇಪರ್ ಬೇಕು ಸ್ವಲ್ಪ. ಸಾಕು. ಖಾರ ಪುಡಿನ ಹಾಕಿದ್ದೇವಲ್ಲ? ಸಾಕು. ಒಂದು ಮೊಟ್ಟೆ ಹಾಕಿದರೆ ಆಯಿತು. ಇದನ್ನು ಕಲಿಸ್ಕೊಳ್ಬೇಕು. ಅರಶಿನ ಪುಡಿ ಕೊಡಲಿಲ್ಲ ನೀವು ನನಗೆ. ಓಕೆ, ನಾವು ಮೊಟ್ಟೆ ಈ ಥರ ಹಾಕಬೇಕಾಗ ಅರಶಿನ ಪುಡಿ ಹಾಕಬೇಕು. ಅದು ಆಮೇಲೆ ಹಾಕಿದ್ರು ಪರವಾಗಿಲ್ಲ, ಸ್ವಲ್ಪ ಹಾಕಿದ್ರು ಸಾಕು. 1/4 ಟೀ ಸ್ಪೂನ್. ಚೂರು ನೀರು ಕೊಟ್ಟು ಒಂಚೂರು ಸ್ವಲ್ಪ ಸಾಕು. ಮತ್ತೆ ಬೇಕಾದರೆ ಹಾಕ್ಕೊಳ್ಳುವ. ಅದು ಚೆಂದ ಕಲಿಸ್ಬೇಕು, ಅದು ಮಿಕ್ಸ್ ಆಗಬೇಕು. ಜಾಸ್ತಿ ನೀರಾದರೂ ಕೂಡ ನೀರಾದರೆ ಮತ್ತೆ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ನೀರು ತೆಗಿಲಿಕ್ಕೆ ನೋಡ್ಕೊಳ್ತಾ ಹಾಕಿದರೆ ಆಯಿತು. ಇದೇನು ಮೊಟ್ಟೆ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡದು. ಮತ್ತೆ ಇದು ಮೊಟ್ಟೆ ಕಲಸಿಟ್ಟು ನೆನೆ ಇಡ್ಬೇಕಂತ ಏನಿಲ್ಲ, ಡೈರೆಕ್ಟ್ ಹಾಕ್ಬೋದು ಎಣ್ಣೆಗೆ. ನೀವು ಎಣ್ಣೆ ಕಾಯ್ಲಿಕ್ಕೆ ಇಡ್ತೀರಾ? ಅವಾಗಿಂದಾಗಲೇ ಮಾಡ್ಕೊಳ್ಬೋದು. ಪಟ್ಟನೆ ಮಾಡ್ಕೊಳ್ಬೋದು.
ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಹಾಂ ಜಾಸ್ತಿ ಬೇಕಲ್ಲ? ಹಾಂ ಸ್ವಲ್ಪ ಸಾಕು. ಹಾಂ ಓಕೆ, ಇದು ರೆಡಿ ಆಯಿತು. ರೆಡಿ ಆಗಿದೆಯಲ್ಲ? ನೀರು ಬೇಡ ಎಣ್ಣೆ ಸಾಕು. ಓಕೆ, ಆಯಿಲ್ ಅಂತೂ ಇನ್ನೂ ಬಿಸಿ ಆಗಲಿಕ್ಕೆ ಹಾಂ ಬಾಕಿ. ಬಿಸಿ ಹಾಕಿ ಇದು ಡಿಪ್ ಮಾಡ್ಕೊಳ್ತೀನಿ ಇದರಲ್ಲಿ. ಓಕೆ, ನಾವು ಇದಕ್ಕೆ ಏನು ಕಬಾಬ್ ಮಸಾಲೆ ಏನು ಹಾಕಲಿಲ್ಲಲ್ಲ? ಇಲ್ಲ, ನಾನು ಮಸಾಲೆ ಹಾಕಿದ್ದೇನೆ. ಧನಿಯಾ ಪುಡಿ, ಜೀರಾ ಅದೇ ಪೌಡ್ರು. ಮಸಾಲೆ. ಕಡಿಮೆ ನಿಮಗೆ ಅಡುಗೆ ಜೊತೆ ಬೇರೆ ಏನೆಲ್ಲ ಹವ್ಯಾಸ ಉಂಟು? ಏನಿಲ್ಲ ಸರ್, ನಾನು ಮನೆಯಲ್ಲಿ ಇಲ್ಲ ಹೌದು. ಸುಮ್ಮನೆ ಅಡಿಗೆ ಮಾಡೋದು ಹಾಂ. ಮನೆಯಲ್ಲಿ. ಎಷ್ಟು ಜನ ಇದ್ರು ಮನೆಯಲ್ಲಿ? 4 ಜನ ಇದ್ದೇವೆ. ಹೌದಾ? ಹೌದು. ಓಕೆ. 2 ಮಕ್ಕಳು, ಹಾಂ. ನನ್ನ ಹಸ್ಬೆಂಡ್. ಹಸ್ಬೆಂಡ್ ಅವರು ಏನಾದರೂ ಅಡುಗೆಗೆಲ್ಲ ಹೆಲ್ಪ್ ಮಾಡೋದು ಆ ಥರ ಏನಾಯ್ತು? ಅಲ್ಲ, ಅವರಿಗೆ ಬೇಕಾದಾಗ ಮಾಡಿಕೊಳ್ತಾರೆ. ಹಾಂ, non veg ನಾನು ಮಾಡುವಾಗ ಹೆಲ್ಪಿಗೆ ಬರುವ ಎಸ್ಟಿಮೇಟ್ ಇಲ್ಲ. ಎಸ್ಟಿಮೇಟ್ ಇಲ್ಲ, ತಿನ್ನಲಿಕ್ಕೆ ಮಾತ್ರ. ಹೌದೌದು. ಓಕೆ, ಅವರಾದ್ರೆ ಹಿಂಗೆ ನಾನ್ ವೆಜ್ ಎಲ್ಲ ಆದರೆ ಒಟ್ಟಿಗೆ ಸೇರ್ಕೊಳ್ತಾರೆ. ಹಾಂ, ಮಾಡ್ತಾರೆ. ಹೌದು. ಓಕೆ, ಆಯಿಲ್ ಅಂತೂ ಬಿಸಿಯಾಗಿದೆ. ಆಗಿದೆಯಲ್ಲ, ಓಕೆ ಸ್ವಲ್ಪ ನಿಧಾನಕ್ಕಿಡುವ. ಓಕೆ ಅದೊಮ್ಮೆಲೆ ಸಿಡಿಯುವ ಚಾನ್ಸ್ ಇರ್ತದೆ. ಓಕೆ ಹಾಕ್ತಾ ಇದ್ದೇನೆ. ಓಕೆ. ಹಾಂ, ಬೋಂಡ ಮಾಡುವಾಗ ಕೆಲವೊಮ್ಮೆ ಡಬ್ಬ ಅಂತ ಹೇಳ್ತಾರಲ್ಲ? ಹೌದೌದೌದು, ಅದು ಮೊಟ್ಟೆದು ಹಿಂಭಾಗ ಹಾಂ. ಖಾರ ಎಲ್ಲ ಚಂದ ಕವರ್ ಆಗದಿದ್ರೆ ಹಾಂ, ಆ ಹೊಡಿತದೆ ಥರ ಅದು. ಸೌಂಡ್ ಬರುತ್ತೆ. ಹೌದೌದು. ಓಕೆ. ಅದಕ್ಕೆ ಸ್ವಲ್ಪ ನಿಧಾನಕ್ಕಿಟ್ಟು ಮಾಡಿದರೆ ಮುಗಿತು. ಕೋಟಿಂಗ್ ಚೆನ್ನಾಗಾಗಲ್ಲ ಇದ್ರೆ ಆ ಥರ ಆಗ್ತದೆ. ಅದಂದ್ರೆ ಹಿಂಭಾಗಕ್ಕೆ ಕೋಟಿಂಗ್ ಹಿಡಿದು ಕಡಿಮೆ ನೈಸ್ ಇರ್ತದಲ್ಲ ನೋಡಿ, ಈ ಥರ ಆಗ್ತದೆ. ಹಾಂ. ಕೋಟಿಂಗ್ ಇಲ್ಲದಿದ್ರೆ ಅದು ಸ್ವಲ್ಪ ಸಿಡಿಯುವ ಚಾನ್ಸ್ ಇರ್ತದೆ. ಓಕೆ ಓಕೆ. ಅದಕ್ಕೆ ಸ್ವಲ್ಪ ಆಯಿಲ್ ಕಮ್ಮಿ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ. ಚೆನ್ನಾಗಿರ್ತದೆ ತವಾದಲ್ಲೆಲ್ಲ ಅಂತ. ಮಾಡಿದ್ರೆ ಹೌದು. ರಗಳೆ ಇರೋದಿಲ್ಲ. ಇಷ್ಟೇ, ಇದು ಆಯ್ತು. Okay. ಆಲ್ರೆಡಿ ಮೊಟ್ಟೆ ಬೆಂದಿರೋದ್ರಿಂದ ಮಸಾಲೆ ಸ್ವಲ್ಪ ಮಸಾಲೆ ಬೇಯಲಿಕ್ಕೆ ಇರೋದಷ್ಟೇ ಅದು. ಓಕೆ ಓಕೆ. ಬೆಂದಾಗ ರೆಡಿ, ನಾವು ಪ್ಲೇಟ್ ಅಂತ ರೆಡಿ ಇರುತ್ತೆ. ಹೌದು, ಇದು ಊಟ ಜೊತೆ ಎಲ್ಲ ತಿನ್ಲಿಕ್ಕೆ ಗಮ್ಮತ್ ಇರುತ್ತೆ. ತಿನ್ಲಿಕ್ಕೆ ಗಮ್ಮತ್ ಇರ್ತದೆ. ಸ್ವಲ್ಪ ಖಾರ ನಮಗೆ ಬೇಕಾದ್ರೆ ಹಾಕೊಂಡ್ರೆ ಒಳ್ಳೇದಾಗ್ತದೆ ಊಟದ ಜೊತೆಗೆ. ಟೊಮೆಟೊ ಸಾರು. ಹೌದು. ಓಕೆ, ಇದಾಯ್ತು, ಸಾಕು. ಸರ್ವ್ ಮಾಡ್ತೀನಿ. ಮೊಟ್ಟೆದಂತ ಗೊತ್ತೇ ಆಗುದಿಲ್ಲ ನೋಡಿ, ನೀವು ತಿನ್ನುವಾಗ ಗೊತ್ತಾಗ್ತದೆ. ಇನ್ನು ಮೊಟ್ಟೆ ಮಸಾಲೆ ಎಲ್ಲ ಕರೆಕ್ಟ್ ಆಗಿ ನಾವು ಈಗ ಮನೇಲಿ ಮಸಾಲೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಹೌದು. ಕಬಾಬ್ ಹುಡಿ ಮಾಡೋದಕ್ಕಿಂತ ಮನೇಲಿ ಮಾಡಿದ್ರೆ ಇನ್ನೂ ಗಮ್ಮತ್ ಇರುತ್ತೆ. ಹೌದು ಕೊತ್ತಂಬರಿ ಸೊಪ್ಪಲ್ಲ? ಹೌದು. ಸ್ವಲ್ಪ ಮೇಲಿಗೆ ಅಷ್ಟಿದೇನು ಅವಶ್ಯಕತೆ ಇಲ್ಲ, ಮೇಲಿಗೆ ಚಂದ ಕಾಣಲಿಕ್ಕೆ. ಓಕೆ. ಎಗ್ ಕಬಾಬ್ ರೆಡಿ. ಎಗ್ ಕಬಾಬ್ ಬಿಸಿ ಬಿಸಿ ಎಗ್ ಕಬಾಬ್ ಅಲ್ಲ? ಹೌದು. ನಾರ್ಮಲ್ ಆಗಿ ಈ ತರ ಕಬಾಬ್ ಮಾಡಿದಾಗ ಕಬಾಬ್ ಮಾಡ್ತಾ ಇರೋರು ಉಂಟಲ್ಲ, ನಾವೆಲ್ಲ ಏನು ಜೆಂಟ್ಸ್ ಮಾಡಿದ್ರೆ ಅಥವಾ ನಿಮ್ಮ ಮನೇಲಿ ಹಸ್ಬೆಂಡ್ ಎಲ್ಲ ಮಾಡಿದ್ರೆ ಹೌದು, ಹೀಗೆ 1-2 ಕಬಾಬ್ ಹಾಗೆ ಖಾಲಿ ಖಾಲಿ ಆಗ್ತದೆ. ಅಂದ್ರೆ ಹಾಗೆ ತಿನ್ಬೋದಲ್ಲ? ಅಲ್ಲ, ಮಕ್ಕಳೆಲ್ಲ ಮಾಡಿದ್ರೆ ಇಡುದಿಲ್ಲ, ಮಕ್ಕಳೆಲ್ಲ ತುಂಬಾ ಖರ್ಚು ಮಾಡಿ ಬಿಡ್ತಾರೆ. ಅದು ಊಟ ಜೊತೆ ಅಂತ. ಹೌದು, ಊಟ. ಹೌದು. ಓಕೆ, ಟೇಸ್ಟ್ ನೋಡೋಣ. ನೋಡುವ. ಓಕೆ, ಕಲಾವತಿ ಅವರು ಸಾಕಾಗಿರುವಂತಹ ಎಗ್ ಕಬಾಬ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊ. ಎಗ್ ಕಬಾಬ್ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಉಪ್ಪು, 2 ಚಮಚದಷ್ಟು ಕಾರ್ನ್ಫ್ಲೋರ್, 2 ಚಮಚ ಮೈದಾ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ಕರಿಮೆಣಸಿನ ಪುಡಿ, 1 ಮೊಟ್ಟೆ, ಅರಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ನಂತರ ಬೇಯಿಸಿದ ಮೊಟ್ಟೆಯನ್ನು ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಎಗ್ ಕಬಾಬ್ ಊಟದೊಂದಿಗೆ ಸವಿಯಲು ಬಲು ರುಚಿ. ಓಕೆ, ಸ್ಪೆಷಲ್ ಆಗಿ ಎಗ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೋದ, ಸತ್ಯನಾರಾಯಣ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಖಂಡೂರು, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್, ಕಲಾವತಿ ಅವರು ಆವಾಗಲೇ ಅವರ ಕಲೆಯನ್ನು ಅಡುಗೆಯಲ್ಲಿ ಬೋಂಡರ್ ರೆಡಿ ಮಾಡಿದ್ದಾರೆ, ಎಗ್ ಬೋಂಡರ್ ರೆಡಿ ಮಾಡಿಟ್ಟಿದ್ದಾರೆ. ಇವಾಗ ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದರು ಎಗ್ಗಲ್ಲಿ. ಏನು ಅಂತ ಅವ್ರ ಜೊತೆ. ಎಸ್ ಮ್ಯಾಮ್, ಇವಾಗ ಇನ್ನೊಂದು ಏನು ಮಾಡ್ತಾರೆ ಅಂತ ಹೇಳಿದ್ರು? ಎಗ್ 65 ಮಾಡ್ತೀನಿ. ಎಗ್ 65, ಹೌದಲ್ಲ? 65ಗೆ ಈಗ ನಾವು ಹೋಗಬೇಕಲ್ಲ? ಹಾಂ. ಓಕೆ, ಎಂತ ಮಾಡುವ ಫಸ್ಟಿಗೆ?
ಫಸ್ಟ್ ಎಲ್ಲದಕ್ಕೂ ಫಸ್ಟ್ ಒಂದು ಎಗ್ ಅಂದ ತಕ್ಷಣ ಓಕೆ ಎಗ್ಗೆ ಅಲ್ಲ ಫಸ್ಟ್ ಹಾಕೋದು. ಎಗ್ಗಿಗೆ ತಿಳಿದ್ರೆ ಎಗ್ಗೆ ಫಸ್ಟ್ ಹಾಕುವ. ಆಮೇಲೆ 65 ಹಾಕಿ. ಹೌದು. ಓಕೆ, ಒಂದು ಎಗ್ ಸಾಕಾಗ್ತದಾ? ಒಂದು ಸಾಕು ಅದಕ್ಕೆ. ಅಂದರೆ ನಾನು ಇಲ್ಲಿ ಎಗ್ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸಣ್ಣದಾಗಿ. ಓಕೆ ಓಕೆ ಓಕೆ. ಹಾಂ, ಅಂದರೆ ಈಗ 65ಗೆ ಆ ಥರ ಯಾವುದು ಇದರದ್ದು ಎಗ್ಗಿದು ಯೆಲ್ಲೋ ಕಲರ್ ಇದಕ್ಕೆ ಹಾಕಬಾರ್ದು. ಖಾಲಿ ಬೇಯಿಸಿದ್ದು ವೈಟ್ ಅಷ್ಟೇ, ವೈಟ್ ಇದಷ್ಟೇ ಸಣ್ಣ ಮಾಡಿ ಕಟ್ ಮಾಡಿ ಇಟ್ಕೊಳ್ಬೇಕು. ಓಕೆ. ಈಗ ನೆಕ್ಸ್ಟ್ ಉಪ್ಪು ಹಾಕ್ತೇನೆ ರುಚಿಗೆ ತಕ್ಕಷ್ಟು. ಸ್ವಲ್ಪವೇ ಸಾಕಾಗ್ತದೆ. ಸಾಕು, ಇಲ್ಲಿ ನಮಗೆ ಇಬ್ಬರಿಗೆ ಮಾಡೋ ಕಾರಣ ಸಾಕಾಗ್ತದೆ. ಸಾಕು. ಮನೆಯಲ್ಲಾದ್ರೆ ಸ್ವಲ್ಪ ಜಾಸ್ತಿ ಮಾಡಿ, ಜಾಸ್ತಿ ಬೇಕು, ಜಾಸ್ತಿ ಜನ ಅವಾಗ ಎಗ್ ಕೂಡ ಜಾಸ್ತಿ ಹಾಕೊಳ್ಬೋದಲ್ಲ? ಹೌದು, ಮಾಡ್ಬೋದು. ಶುಂಠಿ ಬೆಳ್ಳುಳ್ಳಿ ಎಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ನನಗೆ ಒಂದು ಸ್ಪೂನ್ ಆಗುವಷ್ಟು. ಇದು ಎಗ್ ಇಲ್ಲಿ ಕಡಿಮೆ ಇರೋದ್ರಿಂದ 1 ಸ್ಪೂನು ಸಾಕು. ನಾವು ಎಗ್ ಜಾಸ್ತಿ ಇದ್ದಾಗ ಜಾಸ್ತಿ 1-2 ಸ್ಪೂನ್ ಹಾಕ್ಕೊಳ್ಬೇಕು. ಇದು ಅಕ್ಕಿ ಹಿಟ್ಟು. ಹೌದು, ಎಗ್ ಜಾಸ್ತಿ ಇದ್ರೆ ಅಕ್ಕಿ ಹಿಟ್ಟು ಜಾಸ್ತಿ ಹಾಕೊಳ್ಬೋದು. 1 ಸ್ಪೂನ್ ಅಷ್ಟೇ, ಜಾಸ್ತಿ ಅಂದ್ರೆ 2 ಸ್ಪೂನ್ ಅಲ್ಲ. ಒಂದು 10 ಎಗ್ಗಿಗೆ 1 ಸ್ಪೂನ್ ಅಕ್ಕಿ ಹಿಟ್ಟು ಸಾಕಾಗ್ತದೆ. ಇದು ನಾನು ಇಷ್ಟು 3 ಎಗ್ ಇದು ತಗೊಂಡಿದ್ದೇನೆ. ಇಷ್ಟೇ ಸಾಕು. ಅಕ್ಕಿ ಹಿಟ್ಟಲ್ಲ? ಅಕ್ಕಿ ಹಿಟ್ಟದು. ಇದು ಕಡಲೆ ಹಿಟ್ಟು. ಕಡಲೆ ಹಿಟ್ಟು 1 ಸ್ಪೂನ್ ಹಾಕುವ. ಸ್ವಲ್ಪ ಜಾಸ್ತಿ ಇದ್ರೆ ಜಾಸ್ತಿ. ಹೌದು. ಕಾರ್ನ್ಫ್ಲೋರ್ ಒಂದು 1/4 ಹಾಕ್ತಿದ್ದೇನೆ. 1/4 ಸ್ಪೂನ್. ಓಕೆ, ಕೋಟಿಂಗ್ ಚೆನ್ನಾಗಿ ಬರಲಿ ಅಂತ ಕಾರ್ನ್ಫ್ಲೋರ್ 1/4 ಸ್ಪೂನ್ ಹಾಕ್ತಿದ್ದೇನೆ. ಇದಕ್ಕೆ ಸ್ವಲ್ಪವೇ ಹಾಕುವ ಈ ಈರುಳ್ಳಿ, 1-2 ಸ್ಪೂನ್ ಸಾಕು. ಮತ್ತೆ ಅದಕ್ಕೆ ಇದು ಮಾಡ್ಲಿಕ್ಕಿದೆ, ಒಗ್ಗರಣೆ ಮಾಡ್ಲಿಕ್ಕಿದೆ. ಆವಾಗ ಒಂದು ಇದರಲ್ಲಿ ಉಳಿಸ್ಕೊಂಡಿದ್ದೇನೆ ಈರುಳ್ಳಿ. ಇದಿಷ್ಟು ಒಗ್ಗರಣೆಗೆ ಹಾಕುವ ಮತ್ತೆ. ಓಕೆ, ಇದಾಯಿತು. ಬೇರೆ ಏನು ಹಾಕ್ಲಿಕ್ಕಿಲ್ಲ? ಇಲ್ಲ ಇಲ್ಲ, ತರಕಾರಿಯಲ್ಲಿ ನಾವು ಇದು ಇಷ್ಟೇ. ಇದು ಸಿಂಪಲ್, ಯಾರು ಕೂಡ ಮಾಡ್ಬೋದು. ಅರಶಿನ ಪುಡಿ ಬೇಕು, ಅರಶಿನ, ಜೀರ. ರುಚಿಗೆ ತಕ್ಕಷ್ಟು ರೈಸ್ ಅವರ ಅರಶಿನ ಪುಡಿ ಅಲ್ಲ? ಸ್ವಲ್ಪ ಹಾಕಿ. ಸಾಕು ಸಾಕು ಸಾಕು. ಮತ್ತೆ ಖಾರ ಪುಡಿ. ಪೆಪ್ಪರ್ ಬೇಕಾ? ಪೆಪ್ಪರ್ ಸಹ ಬೇಕು, ನಾನು ಹೇಳ್ತೇನೆ. ಸಾಕು 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 ಸಾಕು, ಹಾಕಿದ್ದು ಅಷ್ಟು ಹಾಕಿ. ಇನ್ನೊಂದು ಖಾರ ಪುಡಿ ಕೇಳಿದ್ರಲ್ಲ? ಹೌದು, ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ. ಸಾಕು ಸಾಕು. ಜೀರ ಮತ್ತು ಧನಿಯಾ ಹಾಕಿ. ಸಾಕು ಸಾಕು. ಜೀರಿಗೆ ಪೌಡರ್ ಸ್ವಲ್ಪ ಹಾಕಿ. ಸಾಕು ಸಾಕು ಸಾಕು. ಗರಂ ಮಸಾಲೆ ಬೇಕು ಗರಂ ಮಸಾಲೆ. ಓಕೆ. ಹಾಕಿದಷ್ಟು ಸಾಕು. ಈಗ ಎಲ್ಲದನ್ನು ಹಾಕಿ ಆಯಿತು. ನೀರು ಒಂಚೂರು ಬೇಕು ನನಗೆ, ಸ್ವಲ್ಪವೇ ಸಾಕು. 1 ಸ್ಪೂನ್ ಆಗುವಷ್ಟು ಚೂರೇ ಹಾಕಿ, ಸ್ವಲ್ಪ. ಸಾಕು 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 ಸಾಕು. ಜಾಸ್ತಿ ಹಾಕಿದ್ರೆ ತಲೆಗೆ ಕೊಡ್ತೀರಲ್ಲ? ಹೌದು, ಮತ್ತೆ ಅದು ಇದಾಗ್ತದೆ. ಎಣ್ಣೆ ಕಾಯ್ಲಿಕ್ಕೆ ಇಡ್ತೀರಾ? ಓಕೆ, ನಾವು ಆಗಲೇ ಆಯಿಲ್ ಅದನ್ನೇ ಬೋಂಡ ಮಾಡಿದ್ದೆ, ಅದೇ ಆಯಿಲ್ ಯೂಸ್ ಮಾಡ್ಬೋದಲ್ಲ? ಆಯ್ತಾಯ್ತು, ಮಾಡ್ಬೋದು. ಅದು ಇದು ಕರೆಕ್ಟ್ ಆಗಿದೆ. ಇಷ್ಟು ದಪ್ಪ ಇರಬೇಕು. ಹೀಗೆ ಜಾಸ್ತಿ ಆದರೆ ಮತ್ತೆ ಇದು ಅಂಟ್ಕೊಳ್ಬೇಕಲ್ಲ ಇದಕ್ಕೆ. ನೀವು ಮತ್ತೆ ಅಕ್ಕಿ ಹಿಟ್ಟೆಲ್ಲ ಜಾಸ್ತಿ ಹಾಕೊಳ್ಬೇಕಾಗ್ತದೆ ನೀರಾದರೆ. ನೋಡಿ, ಇದು ಈ ಥರ ಬರಬೇಕು. ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಇಲ್ಲದಿದ್ದರೆ ಒಂದಕ್ಕೊಂದು ಅಂಟಿ ಇರ್ತದಲ್ಲ. ಅಂದರೆ ಇದು ಹೇಗೆ ನೀವು ಈ ಬೋಂಡ ಬಿಟ್ಟಾಗೆ ಆ ಥರ ಬಿಡೋದಾ ಅಥವಾ ಹೇಗೆ ಬಿಡ್ತೀರಾ ಅದನ್ನು? ಬೋಂಡ ಬಿಟ್ಟಾಗೆ ಬಿಡುದು ಇದು. ರೌಂಡ್ ನಮ್ಗೆ ತವದಲ್ಲಿ ಕೂಡ ಮಾಡಿಕೊಳ್ಬಹುದು. ಇದು ಅಂದ್ರೆ ಸ್ವಲ್ಪ ಇದಾಗ್ತದೆ, ಅದು ಚಪ್ಪಟೆ ಆದಾಗೆ ಆಗ್ತದೆ. ರೌಂಡ್ ಶೇಪ್ ಬರುವುದಿಲ್ಲ ತವದಲ್ಲಿ ಮಾಡಿದ್ರೆ. ಸಾಕು, ಇದಾಯಿತು. ಆಯಿಲ್ ಕೂಡ ಬಿಸಿ ಆಗ್ತಾ ಬಂತು. ಆಯಿಲ್ ಬಿಸಿ ಆದರೆ ನಮ್ಮ 65 ಕೂಡ ರೆಡಿ ಆಗ್ತದೆ ಈಗ. ನಮ್ಮ ಮನೆಯಲ್ಲಿ ನಿಮಗೆ ಮನೆಯಲ್ಲೆಲ್ಲ ಅಡುಗೆ ಮಾಡಿ ಮಾಡಿ ಈಗ ತಡಿಲಿಕ್ಕಾಗಲಿಲ್ಲ, ಕೈ ರುಚಿಯೇ ಬರಬೇಕಲ್ಲ? ಹೌದೌದು, ಕೈಯಲ್ಲಿ ಮಾಡಿದ್ರೆ. ಹೌದೌದು, ಸ್ಪೂನಲ್ಲಿ ಅಂದ್ರೆ ಬರುವುದಿಲ್ಲ. ನಾನು ಉಪ್ಪು ಸಮೇತ ಕೈಯಲ್ಲೇ ಹಾಕುದು, ಸ್ಪೂನಲ್ಲಿ ನನಗೆ ಗೊತ್ತಾಗುದಿಲ್ಲ ಅದು. ಕೈಯಲ್ಲಿ ಹಾಕಿದ್ರೆ ಕೈ ರುಚಿ ಕೂಡ ಚೆನ್ನಾಗಿರುತ್ತೆ. ಹೌದು, ಕಲಾವತಿ ಅವರ ಕೈ ರುಚಿ ಹೇಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಹಾಕುವಲ್ಲ? ಓಕೆ. ಆ್ಯಕ್ಚುಲಿ ಈ ಥರ ಚಿಕ್ಕ ಪೀಸ್ ಮಾಡಿದ ಕಾರಣ ಏನು ಸಿಡಿಯುವುದಿಲ್ಲ. ಅಂದರೆ ಈಗ ನಾರ್ಮಲ್ ಆಗಿ ನಾವು ಬೋಂಡ ಮಾಡುವಾಗ ಅದು ಅರ್ಧ ದೊಡ್ಡದಿರ್ತದಲ್ಲ, ಆದರೂ ಹೆದರಿಕೆ. ಟರ್ನ್ ಹಾಕ್ತೀರಾ? ಅಡುಗೆ ಎಲ್ಲ ಮಾಡೋದೆಲ್ಲ ಎಕ್ಸ್ಪರ್ಟ್ ಇದೆ. ಒಂದೊಂದೇ ಮಾಡಿ, ಒಂದೊಂದೇ.
ಜಾಸ್ತಿ ಹಾಕಿದ್ರೆ ಅಂದರೆ ಅದು ಬಿಡುವ ಚಾನ್ಸಸ್ ಇರ್ತದೆ. ಇದು ಬಿಡಿ ಬಿಡಿ ಇರ್ತದಲ್ಲ, ಹಾಂ ಹೌದು ಹೌದು. ತೆಗೆದು ಬಿಡುವ. ಓಕೆ. ಅದು ಎಣ್ಣೆ ಜೋರಕ್ಕಾದರೆ ಯಾಕೆ ಸಾಕು ಸಾಕಾಗ್ತದಾ? ಸಾಕು. ಓಕೆ ಅದು ಮಸಾಲೆ ಅಷ್ಟೇ ಬೆಂದರೆ ಸೈಯಲ್ಲ. ಓಕೆ ಓಕೆ. ಆಲ್ಮೋಸ್ಟ್ ನಮ್ಮದು ಎಗ್ಗಿದು ಫ್ರೈ ರೆಡಿ ಆಯ್ತಲ್ಲ? ರೆಡಿ ಆಯಿತು. ಇನ್ನೂ 65 ಮಾಡ್ಲಿಕ್ಕೆ ಉಂಟು ಇದು? ಹೌದು. ಓಕೆ, ಫ್ರೈ ಅಂತ ರೆಡಿ. ಆಫ್ ಮಾಡೋದಾ? ಹಾಂ ಆಫ್ ಮಾಡಿ. ಓಕೆ. ಈ ಸೈಡಲ್ಲಿ ಇರಲಿ ಅಲ್ಲ? ಹಾಂ ಆಯಿತು. ಅದಕ್ಕೆ ಇನ್ನು ಒಗ್ಗರಣೆ ಹಾಕ್ಲಿಕ್ಕೆ ಒಂದು ಬಾಣಲೆ ಬೇಕಲ್ಲ? ಅದು ರೆಡಿ ಆಯಿತು. ಈಗ ಒಗ್ಗರಣೆಗೆ ಬಾಣಲೆ ಇಡಬೇಕು. ಬಾಣಲೆ ಬೇಕು. ಹಾಗಾದರೆ ವಾಪಸ್ ಗ್ಯಾಸ್ ಉಳಿಸ್ಬೇಕಲ್ಲ? ಓಕೆ. ಆಯಿಲ್ ಹಾಕಬೇಕಾ? ಆಯಿಲ್ ಹಾಕಬೇಕು, ಸ್ವಲ್ಪವೇ ಸಾಕು ಆಯಿಲ್. ಒಂದು 2 ಸ್ಪೂನ್ ಆಗುವಷ್ಟು. 2 ಸ್ಪೂನ್ನಷ್ಟು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಅಂದರೆ ಒಗ್ಗರಣೆ ಟೈಪಾ? ಹೌದೌದು, ಸಾಕು. ಸಾಕಲ್ಲ? ಇಷ್ಟೇ ಸಾಕಾಗ್ತದೆ. ಆಯಿಲ್ ಅಂತ ಬಿಸಿ ಆಯಿತು. ಫಸ್ಟಿಗೆ ಹಾಂ, ಬೆಳ್ಳುಳ್ಳಿ ಸಣ್ಣದಾಗಿ ಓಕೆ ಕಟ್ ಮಾಡಿ ಇಟ್ಕೊಂಡದ್ದು ಬೆಳ್ಳುಳ್ಳಿ ಇದು. ಓಕೆ ಇದು ಸ್ವಲ್ಪ ಫ್ರೈ ಮಾಡಿ ಓಕೆ ಕೆಂಪಾಗಿರ್ಬೇಕಂತೇನಿಲ್ಲ, ಜಸ್ಟ್ ಒಂದು ಸ್ವಲ್ಪ ಬಾಡಿಸಿದ್ರೆ ಸಾಕು ಓಕೆ ಆಯಿಲಲ್ಲಿ. ಓಕೆ. ಜಾಸ್ತಿ ಬೇಯಬೇಕು ಅಂತಿಲ್ಲ? ಜಾಸ್ತಿ ಬೇಯಬೇಕಂತೇನಿಲ್ಲ. ಹೌದು. ಬೆಳ್ಳುಳ್ಳಿ ಹಾಕುವಾಗ ಅದರ ಫ್ಲೇವರೇ ಚೆನ್ನಾಗಿರುತ್ತೆ ಅಲ್ಲ? ಚೆನ್ನಾಗಿರ್ತದೆ ಅದು. ಅಂದರೆ ಇದು ಅದರೊಟ್ಟಿಗೆ ಬಾಯಿಗೆ ಸಿಗಬೇಕು, ಒಳ್ಳೆ ಇದಾಗ್ತದೆ. ಅದಕ್ಕೆ ಜಾಸ್ತಿ ಫ್ರೈ ಆಗಬಾರ್ದು ಅಂತ? ಆಗಬಾರ್ದು. ಓಕೆ. ಒಟ್ಟಿಗೆ ಈರುಳ್ಳಿ ಹಾಕ್ತಿದ್ದೀರಲ್ಲ? ನೆಕ್ಸ್ಟ್ ಇದಿಷ್ಟ ಆಗಿದೆ ನೋಡಿ, ಈ ಕಲರ್ ಬಂದರೆ ಸಾಕು. ನೆಕ್ಸ್ಟ್ ನೀರುಳ್ಳಿ. ನೀವು ಮನೆಯಲ್ಲೆಲ್ಲ ನೀರುಳ್ಳಿ ಅದಕ್ಕೆ ಸಹ ಹಾಕಿದ್ದೇವೆ, 65 ಮಾಡುವಾಗ ಹಾಕಿದ್ದೇವೆ ಸ್ವಲ್ಪ. ಉಳಿದನ್ನ ಇದಕ್ಕೆ? ಹೌದು. ನೀವು ಮನೆಯಲ್ಲಿ ನೀರುಳ್ಳಿ ಹೇಳುದಾ? ಈರುಳ್ಳಿ ಹೇಳುದು? ಅಲ್ಲಲ್ಲ, ಹೌದು. ಅದು ತುಳುವಿನಲ್ಲಿ ನಮಗೆ ಸ್ವಲ್ಪ ಕನ್ನಡ ಕಟ್ತದಲ್ಲ, ತುಳುವಿನಲ್ಲಿ ನೀರುಳ್ಳಿ ಅಂತ ಹೇಳುದು. ಹೌದು ಕನ್ನಡದಲ್ಲಿ ಅದು ಈರುಳ್ಳಿ. ಹೌದು. ನಮ್ಮ ಆಡು ಭಾಷೆಯಲ್ಲಿ ಕೂಡ ಹಾಗೆ ನೀರುಳ್ಳಿ ಅಂತ ಹೇಳೋದು. ಹೌದೌದು, ಅದೇ. ಇದು ಸ್ವಲ್ಪ ಫ್ರೈ ಆಗ್ಲಿಕ್ಕೆ ಉಂಟಿನ್ನು. ನೆಕ್ಸ್ಟ್ ಇದಕ್ಕೆ ಓಕೆ ಹಸಿಮೆಣಸಿನಕಾಯಿ ಹಾಕ್ತೇನೆ, ಕಟ್ ಮಾಡಿ ಇಟ್ಕೊಂಡದು. 2 ಮೆಣಸಿನಕಾಯಿ ಇದು. ಓಕೆ. 2 ಸಾಕಾಗ್ತದೆ? 2 ಸಾಕಾಗ್ತದೆ. ಇನ್ನು ಇದಕ್ಕೆ ನಾವು ಖಾರ ಪುಡಿ ಸಮೇತ ಇದಕ್ಕೆ ಸಹ ಹಾಕ್ಲಿಕ್ಕೆ ಉಂಟು. ಖಾರ ಪುಡಿ ಹಾಕಿ? ಹೌದು. ಓಕೆ. ಆಲ್ರೆಡಿ ಅದಕ್ಕೆ ಹಾಕಿದ್ದೇವೆ? ಅದಕ್ಕೆ ಹಾಕಿದ್ದೇವೆ. ಇದಕ್ಕೂ ಇದಕ್ಕೆ ಸ್ವಲ್ಪ ಹಾಕ್ಲಿಕ್ಕೆ ಉಂಟು. ಟೇಸ್ಟಿಗೆ? ಹೌದು, ಟೇಸ್ಟಿಗೆ. ಇದಾಯಿತು. ನೆಕ್ಸ್ಟ್ ಉಪ್ಪು ಹಾಕ್ತಿದ್ದೇನೆ ಸ್ವಲ್ಪ. ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ಉಪ್ಪು ಓಕೆ. ಇದಕ್ಕೆ ಹಾಕಿದ್ರಿಂದ ಓಕೆ. ಸ್ವಲ್ಪವೇ ಹಾಕು ಇದಕ್ಕೆ ಒಗ್ಗರಣೆಗೆ. ಈರುಳ್ಳಿಗೆಲ್ಲ ಬೇಕಾಗುವಷ್ಟೇ ಇಷ್ಟು? ಸ್ವಲ್ಪ 1/4 ಸ್ಪೂನ್ ಹಾಕ್ಕೊಂಡಲ್ಲ? ಸಾಕಾಗ್ತದೆ ಅಷ್ಟೇ. ಮತ್ತೆ ಅದಕ್ಕೆ ಕೂಡ ಹಾಕಿದ್ದೇವೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ. ಇದಕ್ಕೆ ಒಂದು ಸ್ವಲ್ಪ ಹಾಕೋದು, ರುಚಿಗೆ ತಕ್ಕಷ್ಟು ಹಾಕೋದಲ್ಲ? ಹೌದು. ನೆಕ್ಸ್ಟ್ ಟೊಮೆಟೊ ಕೆಚಪ್ ಇದು. ಓಕೆ. ಸಾಸ್ ನನಗೆ ನೀವು ಖಾರ ಪುಡಿ ಕೊಡಿ. ಖಾರ ಅದಕ್ಕೆ ಹಾಕೋದಾ? ಹಾಂ, ಎಷ್ಟು ಹಾಕಿ? ಸ್ವಲ್ಪ ಹಾಕಿ. ಇದಕ್ಕೆ ಸಹ ಹಾಕಿದ್ದೇವಲ್ಲ, ಒಂದು ಅದಷ್ಟು ಬೇಡ, ಸ್ವಲ್ಪ ಒಂದು 1/4. ಹಾಂ, ಓಕೆ, ಸಾಕು 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 ಸಾಕು. ನೆಕ್ಸ್ಟ್ ಅರಶಿನ ಪುಡಿ ಸ್ವಲ್ಪ ಪುಡಿ ಚೂರೇ ಸಾಕು. 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 ಆಲ್ರೆಡಿ ಅದಕ್ಕೆ ಹಾಕಿದ್ದೇವಲ್ಲ ನಾವು. ಬೇರೆ ಇದಕ್ಕೆ ಆಯಿತು, ಇನ್ನಾಯಿತು. ಇನ್ನೇನಿಲ್ಲ ಇದಕ್ಕೆ ಹಾಕಲಿಕ್ಕೆ. ಓಕೆ. ಸಾಸ್ ಹಾಕಿದ ಕಾರಣ ಹೌದು. ಮತ್ತು ಈ ಥರ ನಾವು ಫ್ರೈ ಮಾಡುವಾಗ ಸಾಸ್ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ? ಹೌದೌದು. ಬೇಕಿದ್ರೆ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದಲ್ಲ? ಹಾಕ್ಬೋದು. ಇದೆಲ್ಲ ಆಯಿತು. ಓಕೆ. ಇದನ್ನು ಹಾಕುವ. ಓಕೆ. 65 ಈಗ 65 ಹಾಕ್ಲಿಕ್ಕಿದು. ಇದನ್ನು ನಿಧಾನವಾಗಿ ತಿರುಗಿಸ್ಬೇಕು, ಇಲ್ಲದಿದ್ರೆ ಪುಡಿ ಆಗುವ ಚಾನ್ಸ್ ಇರ್ತದೆ. ಓಕೆ. ಇದೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಬೇಕಿರುತ್ತೆ. ಎರಡು ನಿಮಿಷ ಬಂದರೆ ರೆಡಿ ಅಲ್ಲ? ಹೌದು. ಅದು ಮಸಾಲೆ ಎಲ್ಲ ಬೇಯಿತು ಆಲ್ರೆಡಿ, ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೇವಲ್ಲ. ಓಕೆ. ಬಿಸಿ ಆಗಲಿಕ್ಕೆ ಹೌದು ಹಾಕಿ? ಓಕೆ. ಹೌದು. ಇದಕ್ಕೆ ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಸೊಪ್ಪು, ಆಮೇಲೆ ನಿಧಾನಕ್ಕೆ ಸ್ವಲ್ಪ ಮಗಿಸಿದರೆ ಮುಗಿತಿದ್ದು. ಓಕೆ. ಘಮ ಘಮ ಬರ್ತಾ ಉಂಟು. ಘಮ ಘಮ ಬರ್ತಾ ಉಂಟು. ಹಾಂ, ಇದು ಆಗಿದೆ. ರೆಡಿ ಆಗಿದೆ? ಆಫ್ ಮಾಡೋದಾ? ಹಾಂ, ಮಾಡಿ. ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ? ಸರ್ವ್ ಮಾಡುವ. ಓಕೆ. ಇದಾಗಿದೆ. ರೆಡಿ ಆಗಿದೆಲ್ಲ? ಹಾಂ, ಇದು ಪ್ಲೇಟಿಗೆ ಶಿಫ್ಟ್ ಮಾಡುವ. ಓಕೆ. ಸರ್ವ್ ಮಾಡಲಿಕ್ಕೆ ಬಾಕಿ ಉಂಟಲ್ಲ? ಇದನ್ನು ಹೀಗೆ ತಿನ್ಬೋದಲ್ಲ? ಹೀಗೆ ತಿನ್ಬಹುದು ಇದು. ಅಂದರೆ ನಾರ್ಮಲ್ ನಾವು ಹೌದೌದು. ಊಟದ ಜೊತೆ ಅಲ್ಲ, ಈಗ ಗೋಬಿ ಹೌದು, ತಿಂದಾಗ? ಗೋಬಿ ತಿಂದಾಗೆಲ್ಲ ತಿನ್ಬಹುದು. ಓಕೆ.
ಜಾಸ್ತಿ ಟೈಮ್ ಏನು ಹಿಡಿಯುವುದಿಲ್ಲ, ಇದು ರೆಡಿ ಮಾಡಿ ಇಟ್ಕೊಳ್ಳೋದೇ ಸ್ವಲ್ಪ ಕೆಲಸ, ಬೇರೆ ಮಾಡೋದೇನು ಜಾಸ್ತಿ ಏನು ಕೆಲಸ ಏನಿಲ್ಲ. ಎಗ್ ಬೇಯೋದು ಮಾತ್ರ ಹೌದು, ಮೊದಲೇ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತಲ್ಲ ಅದು. ಓಕೆ, ಬಿಸಿ ಬಿಸಿಯಾದ ಎಗ್ 65 ರೆಡಿ ಅಲ್ಲ. ನಾವು ಚಿಕನ್ 65 ಅದೆಲ್ಲ ಕೇಳಿದ್ದೀವಿ. ಹೌದು. ಈ ಥರ ಎಗ್ 65 ಮಾಡಿದರೆ ಯಾರು ಬಿಡ್ತಾರೆ, ಎಲ್ಲ ಖಾಲಿ ಮಾಡ್ತಾರೆ. ಖಾಲಿ ಮಾಡ್ತೀವಿ. ನಾರ್ಮಲ್ ಆಗಿ ಇದು ಈವ್ನಿಂಗ್ ಟೈಮಲ್ಲೆಲ್ಲ ನಾವು ಈ ಥರ ಮಾಡಿದರೆ ಹೌದು, ಜ್ಯೂಸ್ ಎಲ್ಲ ಇದ್ರೆ ಫುಲ್ ಒಂದು ಪ್ಲೇಟ್ ಖಾಲಿ ಮಾಡ್ಬೋದಲ್ಲ. ಮಾಡ್ಬೋದು, ಊಟ ಜೊತೆ ತಿನ್ಬೋದಾ? ತಿನ್ಬೋದು, ನಮ್ಮ ಸೈಡ್ ಡಿಶ್ ಆಗಿ ತಿನ್ಬೋದು. ಹೌದು, ಸಕಲಾಗಿದೆ. ಘಮ ಘಮತ ಏನು ನೀವೇನು ಸಾಸ್ ಎಲ್ಲ ಹಾಕಿದ್ರಲ್ಲ ಅದು ಹಾಗೆ ಹೊಡಿತುಂಟು. ಜಾಸ್ತಿ ಟೈಮ್ ವೇಸ್ಟ್ ಮಾಡಲಿಕ್ಕಿಲ್ಲ, ಟೇಸ್ಟ್ ನೋಡೋಲ್ಲ. ಟೇಸ್ಟ್ ನೋಡುವ. ಓಕೆ, ಕಲಾವತಿ ಮ್ಯಾಮ್ ಸಾಕಾಗಿರುವಂತಹ ಎಗ್ 65 ರೆಡಿ ಮಾಡಿಬಿಟ್ಟಿದ್ರೆ ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಎಗ್ 65 ತಯಾರಿಸೋ ವಿಧಾನ. ಮೊದಲು ಒಂದು ಮೊಟ್ಟೆಯನ್ನು ಹೊಡೆದು ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಕ್ಕಿ ಹಿಟ್ಟು 1 ಚಮಚದಷ್ಟು, ಕಡಲೆ ಹಿಟ್ಟು 1 ಚಮಚ, ಕಾರ್ನ್ಫ್ಲೋರ್ ಅರ್ಧ ಚಮಚ, ಹೆಚ್ಚಿದ ಈರುಳ್ಳಿ, ಅರಶಿನ ಪುಡಿ, ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ತಯಾರಿಸಿದ ಮಸಾಲೆಗೆ ಬೇಯಿಸಿ ಸಣ್ಣಗೆ ತುಂಡು ಮಾಡಿದ ಮೊಟ್ಟೆಯ ಬಿಳಿ ಭಾಗವನ್ನು ಹಾಕಿ ಕಲಸಿಕೊಳ್ಳಿ. ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಿಕ್ಕ ಉಂಡೆಗಳಾಗಿ ಮಾಡಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಆ ನಂತರ ಇನ್ನೊಂದು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸು ಹಾಕಿ ಹುರಿದು ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ ಕೆಚಪ್, ಮೆಣಸಿನ ಪುಡಿ, ಅರಶಿನ ಪುಡಿ ಹಾಕಿ ಹುರಿಯಿರಿ. ಬಳಿಕ ಕರಿದಿಟ್ಟ ಮೊಟ್ಟೆಯನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸರ್ವ್ ಮಾಡಿ ಎಗ್ 65. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ ಆಗಿದೆ. ಅಡುಗೆ ರೆಡಿ ಆದಮೇಲೆ ಎಂತ ಮಾತಾಡ್ಲಿಕ್ಕೆ ಎಂತ ಇಲ್ಲಲ್ಲ, ಎಂತ ಇಲ್ಲ. ಇನ್ನೊಂದೇ ಬಾಕಿ. ಟೇಸ್ಟ್ ಯಾವ್ದು ನೋಡೋಣ ಫಸ್ಟಿಗೆ? ಫಸ್ಟ್ ಎಗ್ 65 ನೋಡಿ. 65 ನೋಡೋಣ. ತಗೊಳ್ಳಿ ನೀವು ಕೂಡ. ಸಾಗವಾಗುಂಟು. ಇದು ನಾರ್ಮಲ್ ಆಗಿ ನಾವು ಸೈಡ್ ಎಲ್ಲ ತಿಂತೇವಲ್ಲ ಅದೇ ಥರ ಟೇಸ್ಟ್ ಬಂದಿಲ್ಲ. ಗೋಬಿ ಎಲ್ಲ ತಿಂತೇವಲ್ಲ ಅದೇ, ಅಂದರೆ ಫ್ಲೇವರ್ ಕೂಡ ಹಾಗೆ ಉಂಟು, ಟೇಸ್ಟ್ ಕೂಡ ಸಾಕಾಗಿ ಬಂದಿದೆ. ನಾರ್ಮಲಾಗಿ ನಾವು ಎಗ್ಗಿಂದ ಬೇರೆ ಎಲ್ಲ ಪದಾರ್ಥ ಮಾಡೋದಾಗಿದೆ, ಈ ಥರ ಸಿಸ್ಟಮ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ. ಟೈಮ್ ಮಾತ್ರ 2 ಸತಿ ತಗೊಳ್ಬೇಕು ತಗೊಳ್ಳಿಸಕ್ಕೆ. ಓಕೆ, ಈಗ ನೆಕ್ಸ್ಟ್ ಕಬಾಬು. ಓಕೆ, ಎಗ್ ಕಬಾಬು. ಎಗ್ ಕಬಾಬ್. ಓಕೆ, ತಗೊಳ್ಳಿ ನೀವು ಕೂಡ. ಎಗ್ ಕಬಾಬ್ ಕೂಡ ಹೇಳಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿದೆ. ಹೌದು, ನಮಗೆ ಇದರ ಜೊತೆ ಎಲ್ಲ ಊಟ ಎಲ್ಲ ಇದ್ರೆ ಫುಲ್ ಟೊಮೆಟೊ ಸಾರು ಇದೊಂದು ಇದ್ರೆ ಸಾಕಾಗಿದೆಲ್ಲ. ಟೇಸ್ಟ್ ಆಗಿತ್ತು ಮ್ಯಾಮ್. ನಾರ್ಮಲ್ ಆಗಿ ಕಬಾಬ್ ತಿಳಿದ್ರೆ ನಾವು ಚಿಕನ್ನೇ ನೆನಪಾಗೋದು, ಎಗ್ಗಲ್ಲಿ ಕೂಡ ಕಬಾಬ್ ಮಾಡ್ಬೋದು. ಹೇಗೆ ಅನ್ನಿಸ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು? ನನಗೆ ತುಂಬಾ ಖುಷಿ ಆಯಿತು ಬಂದು ನೋಡುವ. ಅದೇ, ನಮಗೂ ಕೂಡ ಖುಷಿ ಮ್ಯಾಮ್. ಈ ಥರ ನೀವು ಸ್ಪೆಷಲ್ ಆಗಿ ಎಗ್ಗಿನಲ್ಲಿ ಕೂಡ 2 ಅಡುಗೆ ಮಾಡಿ ನಮ್ಮ ವೀಕ್ಷಕರಿಗೆ ತಿಳಿಸೋಕ್ಕೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮ ಬಂದು 2 ಡಿಶ್ ಹೇಳಿಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಕಲಾವತಿ ಅವರು ಅವರ ಅಡುಗೆಯ ಕಲೆಯನ್ನು 2 ಎಗ್ಗಿನ ಡಿಶನ್ನು ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. 65 ಮತ್ತು ಎಗ್ಗಿನ ಕಬಾಬ್ 2 ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿ ನಿಲ್ಲಿಸಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.